ಜೈ ಶ್ರೀರಾಮ್, ಹೇಗಿದ್ದೀರಾ? ಇವತ್ತಿನ ಶ್ರೀಕೃಷ್ಣನ ಅಲಂಕಾರ ನೋಡ್ಕೋತಾ ಬನ್ನಿ. ಆನಂತರ ಇವತ್ತು ಶಾಖಾವೃತದ ದ್ವಾದಶಿ ಆಚರಣೆ ಮಾಡ್ತಾಯಿದ್ದೀವಿ. ನಿಮಗೆಲ್ಲ ಗೊತ್ತಿರ್ಬೋದು. ಇವತ್ತು ಏನೆಲ್ಲ ಮಾಡಿದೆ ಅದನ್ನ ನಾವು ನೋಡ್ಕೋತಾ ಬರೋಣ. ನೋಡಿ, ಕೃಷ್ಣದೇವರ ಮುಖ್ಯ ಪ್ರಾಣದೇವರ ಅಲಂಕಾರ ಎಲ್ಲ ನೋಡ್ಕೋತಾ ಬನ್ನಿ. ಫಸ್ಟಿಗೆ ಏನು ಗೊತ್ತಾ, ಈ ವ್ರತಕ್ಕೆ ಏನೆಲ್ಲ ಆಗುತ್ತೆ ಅದು ನಾನು ನಿನ್ನೆನೂ ಆ್ಯಕ್ಚುಲಿ ಪೋಸ್ಟಲ್ಲಿ ಹಾಕಿದ್ದೆ, ನೀವು ನೋಡ್ಕೋತಾ ಬರ್ಬೋದು. ಶಾಖಾ ವ್ರತಕ್ಕೆ ಏನೆಲ್ಲ ಬರುತ್ತೆ, ಏನೆಲ್ಲ ಬರೋದಿಲ್ಲ ಅಂತಂದ್ಬಿಟ್ಟು 2-3 ಸಲ ಹಾಕಿದ್ದೀನಿ ನಾನು ಪೋಸ್ಟಲ್ಲಿ. ನೀವು ಅದನ್ನ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಆ ವಿಡಿಯೋಗೆ ನೀವು ತಲುಪ್ತೀರ. ನೀವು ಆನಂತರ ಪಲಿಮಾರು ದೇವರದ್ದು ಮೂಲ ಪಟ್ಟ ದೇವರು ನೋಡ್ಬೋದು, ರಾಮಚಂದ್ರ ಮೂರ್ತಿ. ಇದೆಲ್ಲ ನೋಡ್ಕೋತಾ ಬನ್ನಿ. ಆನಂತರ ನಿನ್ನೆ ಇದು ಏಕಾದಶಿ ಆವತ್ತು ರಾತ್ರಿ ಹರಿವಾಣ ಸೇವೆಯಲ್ಲಿರುತ್ತೆ, ಅದನ್ನ ನೀವು ನೋಡ್ಕೋತಾ ಬನ್ನಿ. ನೋಡಿ, ದ್ವಾದಶಿಗೆ ನಾನು ಗಂಜಿ ಆ್ಯಸ್ ಯೂಶ್ವಲ್, ಇಡ್ಲಿ, ಅನಂತರ ಚಟ್ನಿ, ಕೋಸಂಬರಿಗಳೆಲ್ಲ ಮಾಡಿದ್ದೀನಿ. ನೋಡಿ, ಇದು ಫಸ್ಟು 1 ಉದ್ದಿನ ಬೇಳೆಗೆ 3 ಅಕ್ಕಿನ ನೆನೆಸಿಟ್ಟಿದ್ದೀನಿ, ನೀವು ನೋಡ್ಬೋದು. ಅದನ್ನ ತುಂಬ ನುಣ್ಣಗೆ ಬೇಡ, ತುಂಬ ತರಿನೂ ಬೇಡ, ಆ ಥರ ಒಂದು ಸ್ವಲ್ಪ ಮೀಡಿಯಮ್ ರವೆ ಸಿಗುವಂಗೆ ಆಗುತ್ತೆ ನೋಡಿ, ಆ ಥರ ನಾವು ರುಬ್ಕೊಳ್ಬೇಕು. ನೀವು ತೋರಿಸ್ತೀನಿ ನಿಮಗೆ. ಸ್ವಲ್ಪ ಉಪ್ಪು ಹಾಕ್ಕೊಂಡು ಕೈ ಹಾಕಿ ಅದನ್ನ ಮಗಿಚಿಡೋದು ತುಂಬ ಇಂಪಾರ್ಟೆಂಟು. ಈಗ ಮಳೆಗೆ ಸ್ವಲ್ಪ ಚಳಿ ಇರೋ ಕಾರಣ ಜಾಸ್ತಿ ನಿಮಗೆ ಹುಳಿ ಬರಲ್ಲ, ಅದಕ್ಕೂ ಒಂದು ಐಡಿಯಾ ಹೇಳ್ತೀನಿ ನೋಡಿ. ಸ್ವಲ್ಪ ರವೆ ಸಿಗಬೇಕು. ತುಂಬ ಚೆನ್ನಾಗಿ ಬಂದಿತ್ತು ಇದು. ನಾನು ತಟ್ಟೆ ಇಡ್ಲಿ ಮಾಡಿರುವಂಥದ್ದು ನೋಡಿ. ನೀವು ಕರೆಕ್ಟ್ ಗೊತ್ತಾಗತ್ತೆ ನೋಡಿ. ಈ ಥರ ಒಂದು ಪಾತ್ರೆಯಲ್ಲಿ ನೀರು ಬಿಸಿಗಿಡಬೇಕು. ನೀರು ಬಿಸಿಗಿಟ್ಟು ಅದನ್ನ ಕುದ್ದ ನಂತರ ಕೆಳಗಿಡಬೇಕು. ನೋಡಿ, ಇದು ಕಲಸಿ ಆಗಿದೆ, ನೋಡ್ಬೋದು ನೀವಿಲ್ಲಿ. ಇದು ನೋಡಿ, ಕೆಳಗಿಟ್ಟು ಆನಂತರ ಅದರ ಮೇಲೆ ಈ ಹಿಟ್ಟಿನ ಪಾತ್ರೆ ಇಟ್ಟರೆ ನಮಗೆ ನೀಟಾಗಿ ಹುಳಿ ಬರುತ್ತೆ. ಕುದಿಬೇಕು ಅಂತ ಸ್ವಲ್ಪ ಬಿಸಿ ಆದರೂ ಸಾಕಾಗತ್ತೆ ನೀರು. ನೋಡಿ, ಈ ಥರ ಓವರ್ನೈಟ್ ಬಿಟ್ಟು ಅಂತಂದರೆ ತುಂಬ ಚೆನ್ನಾಗಿ ಬರುತ್ತೆ, ಹುದುಗು ಬರುತ್ತೆ ಅದು. ಆನಂತರ ನೋಡಿ, ಇದು ಒಂದೆಲಗ ಮತ್ತು ವೀಳ್ಯದೆಲೆ ಇದು ನೈವೇದ್ಯಕ್ಕೆ. ಇದು ಪೊನ್ನಂಗಣಿ ಸೊಪ್ಪು. ನೀವು ಇದು ಗದ್ದೆ ಪೊನ್ನಂಗಣಿ, ಉದ್ದುದ್ದ ಎಲೆ ಇರುತ್ತೆ ಇದರಲ್ಲಿ. ಆನಂತರ ಇನ್ನೊಂದು ನಾರ್ಮಲ್ ನಮಗೆ ಈ ರೋಡ್ ಸೈಡಲ್ಲಿ ಸಿಗುವಂತಹ ಪೊನ್ನಂಗಣಿ ಇದು. ಇದರದ್ದೊಂದು ಬೋಳು ಹುಳಿ ಮಾಡೋಣ ಇವತ್ತು. ಕಣ್ಣಿಗೆಲ್ಲ ತುಂಬಾ ಒಳ್ಳೆಯದು. ಈ ವ್ರತಕ್ಕೆ ತಿಮರೆ ಅಥವಾ ಒಂದೆಲಗ ಮತ್ತು ಈ ಪೊನ್ನಂಗಣಿ ಸೊಪ್ಪು ಬರುತ್ತೆ. ಆಮೇಲೆ ಪಾಪಟೆಕಾಯಿ ಅಂತ ಬರುತ್ತೆ, ಅದನ್ನ ಸಿಕ್ಕಿದರೆ ಈ ಸಲನೂ ಮಾಡ್ತೀನಿ ನಾನು. ನೋಡಿ, ಇದು ಕೆಂಪುದು ಪೊನ್ನಂಗಣಿ. ನಮ್ಮ ಮನೇಲಿ 3 ನಮೂನೆ ಪೊನ್ನಂಗಣಿ ಇದೆ, ನೋಡ್ಬೋದು. ಈಗ ನೋಡಿ, ನಾವು ಒಂದು ಪಾತ್ರೆ ಇಟ್ಕೊಂಡು ಫಸ್ಟು ಕಾಳುಮೆಣಸು ಮತ್ತು ಜೀರಿಗೆನ ಫ್ರೈ ಮಾಡಿಕೊಂಡು ಪುಡಿ ಮಾಡಿ ಇಟ್ಕೋಬೇಕು. ನಿಮಗೊಂದು ಅಂದಾಜು ಆಗುತ್ತೆ ಎಷ್ಟು ಬೇಕು ಅಂತ ಹೇಳಿ. ಸ್ವಲ್ಪ ಜಾಸ್ತಿ ಖಾರ ತಿನ್ನೋರಲ್ಲಿ ಸ್ವಲ್ಪ ಜಾಸ್ತಿ ಮಾಡಿಕೊಳ್ಳಿ. ಮತ್ತು ಯಾರಿಗೆ ಹೊಟ್ಟೆ ಉರಿ ಬರುತ್ತೆ ನೋಡಿ, ಅವರು ಪೆಪ್ಪರ್ ಸ್ವಲ್ಪ ಕಡಿಮೆ ಹಾಕಿ. ಇದರಲ್ಲಿ ಕರ್ಕ್ಯೂಮಿನ್ ಅಂತೇನೋ ಒಂದು ಪದಾರ್ಥ ಇರುತ್ತಂತೆ, ಇದು ಕ್ಯಾನ್ಸರ್ ಬರದ ಹಾಗೆ ತಡೆಯುತ್ತೆ ಅಂತ ಹೇಳ್ತಾರೆ. ಕಣ್ಣಿಗೂ ತುಂಬಾ ಒಳ್ಳೆಯದು ಈ ಪೆಪ್ಪರು. ಅದು ಚಟ ಅನ್ನೋ ತನಕ ಅದನ್ನ ಹುರ್ಕೊಳ್ಳಿ. ಬಾಕಿದ್ದೆಲ್ಲ ಮಾವಿನ ಮಿಡಿ ನಾನು ಹಾಕಿಟ್ಟಿರೋದು ನೀವು ನೋಡ್ಬೋದು. ಇನ್ನು ಈ ವಾರದಲ್ಲಿ ಎಲ್ಲ ಒಂದೊಂದೇ ವಿಡಿಯೋ ಮಾಡಿ ತೋರಿಸ್ತಾ ಬರ್ತೀನಿ ನಿಮಗೆ. ನಂದು ಟ್ರೈಪ್ಲೇ ಇದು ಪ್ಯಾನ್, ಇದು ನೀವು ನೋಡ್ಬೋದು, ತುಂಬ ಚೆನ್ನಾಗಾಗತ್ತೆ ನೋಡಿ. ಅದಾದ ನಂತರ ಆರ್ಲಿಕ್ಕೆ ಬಿಟ್ಟು ಅದೇ ಪ್ಯಾನಿಗೆ ಜೀರಿಗೆ ಹಾಕಿ ಹುರ್ಕೊಂಡೆ, ನೋಡ್ಬೋದು ನೀವಿಲ್ಲಿ. ಜೀರಿಗೆನೂ ಅಷ್ಟೇ ಗೋಲ್ಡನ್ ಬ್ರೌನ್ ಬರುವ ತನಕ ಹುರ್ಕೊಂಡು ಆನಂತರ ಅದನ್ನ ತಣ್ಣಗೆ ಮಾಡಿ ಮಿಕ್ಸಿಗೆ ಹಾಕಿ ಪುಡಿ ಮಾಡಿ ಇಟ್ಕೊಳ್ಳಿ. ತರಿ ಪುಡಿ ಆದರೆ ಸಾಕು ಅದು. ನೀವು ಏನೆಲ್ಲ ಮಾಡಿದರೆ ಈ ದ್ವಾದಶಿಗೆ ಕಮೆಂಟ್ಸಲ್ಲಿ ತಿಳಿಸಿ. ಯಾರೆಲ್ಲ ಮುದ್ರಾಧಾರಣೆ ಮಾಡಿಸ್ಕೊಂಡಿದ್ರೆ ಅವರೂ ತಿಳಿಸಿ. ನೋಡಿ, ಇದು ಕೆಂಪಾಗ್ತಾ ಬಂತು, ಇಷ್ಟು ಹುರಿದ್ರೆ ಸಾಕು ಇದು. ಆನಂತರ ಈ ವ್ರತಕ್ಕೆ ಎಳ್ಳು ಕೂಡ ಬರುತ್ತೆ. ಆ ಎಳ್ಳನ್ನು ನಾವು ಬಳಸಿಕೊಂಡು ನಾವು ಅಡುಗೆಗಳನ್ನು ಮಾಡ್ಬೋದು, ತಂಬುಳಿ ಗಿಂಬುಳಿ ಎಲ್ಲ. ಅದನ್ನು ನೋಡ್ಕೋತಾ ಬನ್ನಿ. ಮಾವಿನ ಹಣ್ಣು ಬರುತ್ತೆ, ಬಾಳೆಹಣ್ಣು ಬರೋದಿಲ್ಲ, ಹುಣಸೆ ಹಣ್ಣು, ಕಾಯಿ ಮೆಣಸೆಲ್ಲ ಬರೋದಿಲ್ಲ, ಸೊಪ್ಪು ತರಕಾರಿಗಳು ಬಾಕಿ ಯಾವುದೂ ಬರೋದಿಲ್ಲ, ಇದು 2 ಬಿಟ್ಟು. ಇಂಗು, ಅರಶಿನ ಇದೆಲ್ಲ ಬರೋದಿಲ್ಲ ನೋಡಿ. ಇದು ಆಯಿತು. ಆನಂತರ ನೋಡಿ, ನಾನು
ಎಳ್ಳನ್ನು ಹುರ್ಕೊಂಡೆ, ನೀವು ಕಾಣ್ಬೋದು. ಬಿಳಿ ಎಳ್ಳು ಇತ್ತು ನನ್ನ ಹತ್ರ. ಇದು ಹುರಿದಿಟ್ಕೊಂಡು, ನಾನು ಇವತ್ತೇನು ಅಡುಗೆ ಮಾಡಿಲ್ಲ, ಹುರಿದಿಟ್ಕೊಂಡೆ ಅಷ್ಟೇ. ಇದರಿಂದ ತಂಬುಳಿ, ನಾವು ಕಲಸ ಅನ್ನ ಥರ, ಆ ಅನ್ನ ಥರ ಮಾಡ್ಬೋದು. ಮಾವಿನ ಕಾಯಿ ಎಲ್ಲ ಹಾಕಿಬಿಟ್ಟು ಎಳ್ಳು ಹಾಕಿದರೆ ತುಂಬ ಚೆನ್ನಾಗಾಗುತ್ತೆ ಎಳ್ಳಿನ ಅನ್ನ. ನೋಡಿದೆ ಆಯಿತು, ನೋಡ್ಬೋದು ನೀವಿದು. ಇಲ್ಲಿ ಇವತ್ತು ಮಳೆ ತುಂಬ ಕಡಿಮೆ, ನಿನ್ನೆ ಮೊನ್ನೆ ಕಂಪೇರ್ ಮಾಡಿದರೆ. ಮೋಡ ಇದೆ, ಆದರೆ ಮಳೆ ಕಡಿಮೆ ಇದೆ. ನಿಮ್ಮೂರಲ್ಲೆಲ್ಲ ಹೇಗಿದೆ ಅಂತ ಹೇಳಿ, ಕಮೆಂಟ್ಸಲ್ಲಿ ಹೇಳಿ. ಇದು ಆದ ನಂತರ ನೋಡಿ, ಎಲ್ಲ ಮಿಕ್ಸಿಗೆ ಹಾಕ್ಕೊಂಡು ತರಿಯಾಗಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ, ಕಾಣ್ಬೋದು. ಒಂದು ಪ್ಲಾಸ್ಟಿಕ್ ಬಾಟ್ಲೆಲ್ಲ ಬರುತ್ತಲ್ಲ ಜ್ಯೂಸಿದ್ದು, ಅದನ್ನ ನಡುವಲ್ಲಿ ಕಟ್ ಮಾಡಿ ಈ ಥರ ಪೇಳೆ ಥರ ಮಾಡಿಟ್ಕೊಂಡಿದ್ದೀನಿ. ನನಗೆ ಅದು ಈ ಮಸಾಲೆಗಳನ್ನೆಲ್ಲ ಹಾಕುವಾಗ ಚೆಲ್ಲೋದಕ್ಕೆ ಸ್ವಲ್ಪ ಹೆಲ್ಪ್ ಆಗುತ್ತೆ. ಸ್ಟೀಲಿದ್ದು ಸಿಗ್ತಾ ಇದೆ ಮೀಶೋದಲ್ಲಿ, ಆದರೆ ಅದನ್ನು ತರಿಸ್ಬೇಕು. ಇದು ಸ್ವಲ್ಪ ಅದರ ಮೇಲಿನ ಪೋರ್ಷನ್ ಸ್ವಲ್ಪ ಅಗಲ ಕಡಿಮೆ ಆಗುತ್ತೆ, ಸ್ವಲ್ಪ ಚೆಲ್ಲುತ್ತೆ. ನೋಡಿ ಈ ಥರ ಹಾಕಿದ್ದು ನೀಟಾಗಿ ಕೂತ್ಕೊಳ್ಳುತ್ತೆ ಒಳಗಿಂದ, ನೋಡ್ಬೋದು ನೀವಿಲ್ಲಿ. ನೋಡಿ ಜೀರಿಗೆ ಪುಡಿ ಆಗೋಯಿತು. ಅದೇ ಥರ ಪೆಪ್ಪರ್ ಪುಡಿನೇ ಮಾಡಿಟ್ಕೊಂಡಿದ್ದೀನಿ, ಕಾಣ್ಬೋದು. ಈ ಫಸ್ಟಿನ ವ್ರತಕ್ಕೆ, ಶಾಖಾವ್ರತಕ್ಕೆ, ಕೊನೆಯ ದ್ವಿದಳ ವ್ರತಕ್ಕೆ ಈ ಪೆಪ್ಪರ್ ಬೇಕೇ ಬೇಕಾಗತ್ತೆ. ಕೆಲವರಿಗೆ ಆಗೋದಿಲ್ಲ ಅಂಥವರು ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ. ತುಪ್ಪ ಸ್ವಲ್ಪ ಜಾಸ್ತಿ ತಿನ್ನಬೇಕು ಈ ವ್ರತದಲ್ಲಿ, ಹೊಟ್ಟೆ ಉರಿ ಬರುತ್ತೆ. ಇಲ್ಲಾಂದರೆ ನೋಡ್ಬೋದು. ಇದು ಆಯಿತು. ನೋಡಿ ಈ ಎರಡು ಪುಡಿನ ಆಗಿಬಿಡ್ತು. ಒಂದು ಗೋಲ್ಡನ್ ಬ್ರೌನಲ್ಲಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡ್ಬೋದು ನೀವು ಇದನ್ನ. ಇದಾದ ನಂತರ ಟೆಂಪರರಿ ಉಪ್ಪಿನಕಾಯಿ, ವ್ರತದ ಉಪ್ಪಿನಕಾಯಿ ಮಾಡೋಣ. ಅದೇ ಮಿಕ್ಸಿ ಜಾರಿಗೆ ಒಂದು 5-6 ಚಮಚೆಯಷ್ಟು ಸಾಸಿವೆನ ಹಾಕ್ಕೊಳ್ಬೇಕು. ಸಾಸಿವೆನ ಹಾಕ್ಕೊಂಡು ಪುಡಿ ಮಾಡಿ ಆನಂತರ ಉಪ್ಪು ನೀರು ಹಾಕ್ಕೊಂಡು ಅದನ್ನ ಕಡಿಬೇಕು ನಾವು. ಇದು ತುಂಬ ಹೆಲ್ಪ್ ಆಗುತ್ತೆ. ನನ್ನ ಹತ್ರ ಆವಾಗ ಬೇಸಿಗೆನಲ್ಲಿ ಮಾವಿನ ಮಿಡಿ ತಂದು ಹಾಕಿರೋದಿತ್ತು, ಉಪ್ಪಲ್ಲಿ ಒತ್ತಿಟ್ಟಿದ್ದು. ನಾನು ನಿಮಗೆ ಆವಾಗ ವಿಡಿಯೋದಲ್ಲಿ ತೋರಿಸಿದ್ದೆ, ಚಾತುರ್ಮಾಸ್ಯ ಪ್ರಿಪರೇಷನ್ ಅಂತಂದ್ಬಿಟ್ಟು. ನೋಡಿ ಇದು ಉಪ್ಪು ಹಾಕಿ ನೆನೆಸಿಟ್ಟಿರೋದು ಅಷ್ಟೇ ಇದು. ನೋಡಿ ಇದ್ರದ್ದು ಸ್ವಲ್ಪ ರಸ ತೆಗೆದು ಅದಕ್ಕೆ ಹಾಕಿ ಎದುರು ನೀರು ಅಥವಾ ಅದು ನೀರಿನ ಕೈಯಲ್ಲೆಲ್ಲ ಮುಟ್ಲಿಕ್ಕೆ ಹೋಗಬೇಡಿ. ಸಪೋಸ್ ಹಾಗೆ ಮುಟ್ತು ಅಂದರೆ ಫ್ರಿಜ್ಜಲ್ಲಿ ಇಟ್ಬಿಡಿ ಅಷ್ಟೇ. ನೋಡಿ ಇದು ಆಗಿಬಿಡ್ತು. ನೀಟಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಳಿ. ಇದು ಏನು ಗೊತ್ತಾ, ಖಾರ ಇಷ್ಟ ಇಲ್ಲದವರಿಗೂ ಈ ಉಪ್ಪಿನಕಾಯಿ ಅಂತೂ ತುಂಬಾ ಚೆಂದ ಆಗುತ್ತೆ, ಅವ್ರು ಖುಷಿಪಟ್ಟು ತಿಂತಾರೆ. ಒಂಥರ ಟೇಸ್ಟು ಚೆನ್ನಾಗಿರುತ್ತೆ. ನೋಡಿ ಮಾಡಿ. ನಿಮಗೆ ಖಾರ ಬೇಕು ಅನ್ನೋ ಸ್ವಲ್ಪ ಪೆಪ್ಪರ್ ಹಾಕೋರು ಇದ್ದಾರೆ, ಬಟ್ ನಾನಂತೂ ಹಾಕಿಲ್ಲ. ಬೇಕಾದ್ರೆ ಒಂದು ಅರ್ಧ ಚಮಚೆಯಷ್ಟು ಪೆಪ್ಪರ್ ಪುಡಿ ಹಾಕ್ಕೊಳ್ಳಿ. ಈ ಚಾತುರ್ಮಾಸ್ಯ ಟೈಮಲ್ಲಿ, ಎಸ್ಪೆಷಲಿ ಶಾಖಾವೃತದಲ್ಲಿ ಚಾಲೆಂಜ್ ಥರ ಆಗಿಬಿಡುತ್ತೆ ನಮಗೆ. ಕೈ ಏನು ಗೊತ್ತಾ, ಇಂಗು ಕಡೆಗೆ, ಕರಿಬೇವು ಸೊಪ್ಪು ಕಡೆಗೆ, ಕೆಂಪು ಮೆಣಸು, ಇಂಗು ಈ ಕಡೆಗೆಲ್ಲ ಹೋಗಿಬಿಡುತ್ತೆ. ನೋಡಿ ಹಾಗೇ ಬಿಡ್ತು ಉಪ್ಪಿನಕಾಯಿ. ಆನಂತರ ನಾನು ಒಣಗಿಸಿದ ಮಾವಿನ ಕಾಯಿ ಇತ್ತು ನೋಡಿ, ನಮಗೆ ಚಟ್ನಿಗೆಲ್ಲ ಬಳಸೋಕ್ಕಾಗತ್ತೆ. ಲಾಸ್ಟ್ ಇಯರ್ ಇದ್ದೆ, ಫ್ರಿಜ್ಜಲ್ಲಿಟ್ಟಿದ್ದೆ. ಇದು ಮಾರನೇ ದಿವಸ ನೋಡಿ ಒಲೆ ಉರಿತಾ ಉಂಟು. ಒಂದು ಕಡೆ ಬೆಣ್ಣೆ ತೆಗೆದಿಟ್ಟಿದ್ದೀನಿ, ಕಾಣ್ಬೋದು ನೀವಿಲ್ಲಿ. ನೋಡಿ ಬೆಣ್ಣೆ ಬಂದಿದೆ. ಒಂದು ಕಡೆಯಿಂದ ತಟ್ಟೆ ಇಡ್ಲಿ ಬೇಯಕ್ಕಿಟ್ಟಿದ್ದೀನಿ, ಇನ್ನೊಂದು ಕಡೆಯಿಂದ ಹೆಸರು ಬೇಳೆನ ಬೇಯಕ್ಕಿಟ್ಟಿದ್ದೀನಿ. ಒಂದು ಪೊನ್ನಂಗಣಿ ಸೊಪ್ಪಿದು ಬೋಳು ಹೋಳಿಗೆ, ಆನಂತರ ಒಂದು ಸಾರು ಮಾಡೋಣ ಅಂತ, ಕಟ್ಸಾರು. ನೋಡಿ ಫಸ್ಟ್ ಬಾಂಡಿಗೆ ಸಾಸಿವೆ ಮತ್ತು ಉದ್ದಿನಬೇಳೆ ಹಾಕ್ಕೊಳ್ಳಿ. ಈ ವ್ರತಕ್ಕೆ ಉದ್ದಿನಬೇಳೆ ಬರುತ್ತೆ. ಮೊನ್ನೆ ಒಬ್ಬರು ಕಮೆಂಟ್ಸಲ್ಲಿ ಹೇಳಿದ್ರು ನೆಲ್ಲಿಕಾಯಿ ಬರುತ್ತೆ ಅಂತ. ಈ ಉಡುಪಿಯ ಕ್ರಮದಲ್ಲಿ ನೆಲ್ಲಿಕಾಯಿ ಬಳಸಲ್ಲ, ಅದಕ್ಕೆ ನಾನು ನೆಲ್ಲಿಕಾಯಿ ಜಾಸ್ತಿ ಯೂಸೇ ಮಾಡ್ತಾಯಿಲ್ಲ.
ನೀವು ಯಾವ ಥರ ಸಂಕಲ್ಪ ಮಾಡಿರ್ತೀರೋ ಅದೇ ಥರ ನೀವು ಮಾಡ್ಕೋತಾ ಬನ್ನಿ. ನೋಡಿ, ಇದು ಹುರಿದ ನಂತರ ಅದಕ್ಕೆ ಈ ಪೊನ್ನಂಗಣಿ ಸೊಪ್ಪನ್ನು ಕಟ್ ಮಾಡಿ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಆನಂತರ ಏನು ಗೊತ್ತಾ, ಒಂದು 2 ಚಮಚೆಯಷ್ಟು ಆ ಸೊಪ್ಪಿರುತ್ತಲ್ಲ ಫ್ರೈ ಮಾಡಿ ತೆಗೆದಿಟ್ಕೊಳ್ಳಿ. ಈ ಸಾರಿಗೆ ಮತ್ತು ಕೋಸಂಬರಿಗೆ ನಿಮಗೆ ಒಗ್ಗರಣೆ ಥರ ಹಾಕಲಿಕ್ಕೆ ಚೆಂದ ಆಗುತ್ತೆ. ಕರಿಬೇವು ಸೊಪ್ಪು ಹಾಕಿ ಒಗ್ಗರಣೆ ಹಾಕಿದಾರೋ ಅಂತ ಅನಿಸ್ಬಿಡುತ್ತೆ, ಅಷ್ಟು ಚೆನ್ನಾಗಾಗುತ್ತೆ. ನೋಡಿ ಈ ಟೈಮಿಗೆ ನಮಗೆ ಅರಿಶಿನಕ್ಕೆ ಕೈ ಹೋಗುತ್ತೆ, ನೋಡ್ಬೋದು ನೀವು. ಅದು ಚಾಲೆಂಜ್ ನಮಗೆ. ನೋಡಿ, ಇದು ಆಗಿಬಿಡ್ತಿದ್ದು ಫ್ರೈ ಆಗಿ. ಇದಕ್ಕೇನು ಬೇಯಿಸಿದ ಬೇಳೆ ಹಾಕಿಬಿಟ್ಟು ನೀರು ಹಾಕಿ 1 ರೌಂಡ್ ಕುದಿಸಿದ್ರೆ ಇದು ಸಾಂಬಾರು ಆಗಿಬಿಡತ್ತೆ. ನೋಡಿ, ಸ್ವಲ್ಪ ಎಲೆ ತೆಗೆದಿಟ್ಕೊಂಡೆ ನಾನು ಒಗ್ಗರಣೆ ಥರ ಹಾಕಲಿಕ್ಕೆ ಚೆಂದ ಆಗುತ್ತೆ ಅಂತ. ಬೇಳೆ ಹಾಕ್ಕೊಂಡಿದ್ದೀನಿ, ಕಾಣ್ಬೋದು. ಉಪ್ಪೆಲ್ಲ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ, ಬೇಗ ಉಪ್ಪು ಎದುರಾಗುತ್ತೆ ಇದಕ್ಕೆ. ನೋಡಿ, ಇದಕ್ಕೇನು ಕಾಳುಮೆಣಸಿನ ಪುಡಿ, ಜೀರಿಗೆ ಪುಡಿ, ಆನಂತರ ಆಮ್ಚೂರು ಪುಡಿ ಹಾಕ್ಕೊಂಡೆ ನಾನು ಇವಾಗ ಇದಕ್ಕೆ. ಇನ್ನು ಬೇರೆ ಬೇರೆ ರೆಸಿಪಿನ ತೋರಿಸ್ತಾ ಬರ್ತೀನಿ, ನೀವು ಮಾಡಿಕೊಂಡು ಊಟ ಮಾಡ್ಬೋದು. ನೋಡಿ, ಆಮ್ಚೂರು ಪುಡಿ ಹಾಕ್ಕೊಂಡಿದ್ದೀನಿ. ಇನ್ನು ಒಂದು ಕುದಿ ಬಂದರೆ ಆಗಿಬಿಡುತ್ತೆ ಇದು. ಉಪ್ಪು ಸ್ವಲ್ಪ ಎದುರಾಗಿಬಿಟ್ಟಿತ್ತು ನಾನು ಹಾಕಿರೋದು. ಆ ನಂತರ ನಾನು ಸಾರಿಗೆ ಇಟ್ಕೊಂಡೆ, ಸ್ವಲ್ಪ ಬೇಳೆ ಅದರಲ್ಲಿ ಉಳಿಸಿಬಿಟ್ಟು ಸಾರು ಮಾಡಿಕೊಂಡೆ. ನೋಡ್ಬೋದು, ಈ ಸಾರಿಗೂ ಅಷ್ಟೇ ಜೀರಿಗೆ ಪುಡಿ, ಪೆಪ್ಪರ್ ಪುಡಿ, ಆಮೇಲೆ ಉಪ್ಪು ಹಾಕಿದ್ದೀನಿ. ನೀವು ಬೇಕಂದರೆ ಇದಕ್ಕೆ ಆಮ್ಚೂರು ಪುಡಿ ಕೂಡ ಹಾಕ್ಕೋಬೋದು, ಅಥವಾ ಮಾವಿನ ಹಣ್ಣು ಅಥವಾ ಕಾಯಿನ ನೀರಲ್ಲಿ ಹಾಕಿಟ್ಟಿರ್ತೀವಲ್ಲ ಅದನ್ನೂ ಬಳಸ್ಬೋದು. ಇಲ್ಲಿ ನಾನು ಮುಂದಿನ ವೀಡಿಯೋಗಳಲ್ಲಿ ತೋರಿಸ್ತಾ ಬರ್ತೀನಿ. ನೋಡಿ, ಆಯಿತು. ಒಗ್ಗರಣೆ ತೊಡಿ ಸೊಪ್ಪು ತೆಗೆದಿಟ್ಟು ಇದಕ್ಕೆ ಒಗ್ಗರಣೆ ಥರ ಹಾಕಲಿಕ್ಕೆ ತುಂಬ ಚೆನ್ನಾಗಾಗುತ್ತೆ. ಆನಂತರ ಮಾವಿನ ಹಣ್ಣು ಬಳಸ್ಬೋದು, ಆದ ಕಾರಣ ಮಾವಿನ ಹಣ್ಣು ಸಿಗ್ತಾ ಉಂಟು ಈಗಲೂ ಮಾರ್ಕೆಟಲ್ಲಿ. ಅದಕ್ಕೆ ನೋಡಿ, ಮಾವಿನ ಹಣ್ಣಿನ ರಸಾಯನ ಮಾಡಿದೆ ನಾನು. ತೆಂಗಿನಕಾಯಿ ಹಾಕದೆ ರಸಾಯನ ಮಾಡಿದ್ದೆ, ನೋಡ್ಬೋದು. ಪಾಯಸನೂ ಮಾಡ್ಬೋದು, ಹೆಸರು ಬೇಳೆ ಪಾಯಸ. ಈ ಇದರಲ್ಲಿ ವ್ರತದಲ್ಲಿ ಉದ್ದಿನ ಬೇಳೆ ಹೆಸರು ಬೇಳೆ ಬಳಸೋ ಕಾರಣ ನೋಡಿ ಇದನ್ನ ಕಟ್ ಮಾಡ್ಕೊಳ್ಳಿ. ಆನಂತರ ಸ್ವಲ್ಪ ಪಲ್ಪು ಮತ್ತು ಬೆಲ್ಲ ಜೊತೆ ಮಿಕ್ಸಿಗೆ ಹಾಕ್ಕೊಂಡ್ರೆ ನಮಗೆ ರಸಾಯನ ರೆಡಿ ಆಗುತ್ತೆ. ದೊಡ್ಡ ದೊಡ್ಡ ಪೀಸೆಲ್ಲ ಮಿಕ್ಸಿಗೆ ಹಾಕ್ಕೊಂಡ್ರೆ ಈಸಿಯಾಗಿಬಿಡುತ್ತೆ. ಸ್ವಲ್ಪ ಪಲ್ಪು ಥರ ಅರ್ಧಕ್ಕರ್ಧ ಸ್ವಲ್ಪ ದೊಡ್ಡ ದೊಡ್ಡ ಪೀಸಿದ್ದು ಪಲ್ಪು ಥರ ಮಾಡ್ಕೊಂಡು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಬೆಲ್ಲ ಹಾಕ್ಕೊಂಡಿದ್ದೀನಿ. ನೀವು ಬೇಕಾದರೆ ತೆಂಗಿನಕಾಯಿ ಹಾಲು ಹಾಕ್ಕೊಂಡು ಮಾಡಿ, ತುಂಬ ಚೆನ್ನಾಗಾಗತ್ತೆ. ಏಲಕ್ಕಿ ಅಪ್ಪಿ ತಪ್ಪಿ ಹಾಕಲಿಕ್ಕೆ ಹೋಗಬೇಡಿ. ನೋಡಿ, ಸ್ವಲ್ಪ ಬೆಲ್ಲ ಹಾಕಿದ್ದೀನಿ, ಕಾಣ್ಬೋದು ನೀವಿಲ್ಲಿ. ಒಂದು ಚಿಟಿಕೆ ಉಪ್ಪು. ನೋಡಿ, ಇದನ್ನ ಮಿಕ್ಸಿಗೆ ಹಾಕ್ಕೊಂಡು ಅದಕ್ಕೆ ಮಿಕ್ಸ್ ಮಾಡಿದರೆ ಸರಿ ಆಗಿಬಿಡ್ತು ರಸಾಯನ ಕೂಡ. ಚಟ್ನಿ ರೆಸಿಪಿ ನಾನು ತೋರಿಸ್ಲಿಕ್ಕಾಗಲಿಲ್ಲ, ಗಡಿಬಿಡಿ ಆಯಿತು ಬೆಳಗ್ಗೆದ್ದು. ಇನ್ನೊಂದು ಸಲ ತೋರಿಸ್ತೀನಿ ನಾನು ಅದನ್ನ. ಈಗ ಏನು ಗೊತ್ತಾ, ತೆಂಗಿನಕಾಯಿನ ರುಬ್ಬಿಟ್ಟು ಗಂಜಿಗೆ ಹಾಕ್ಕೊಂಡೆ ಅಷ್ಟೇ ನಾನು. ನೋಡಿ, ಇದನ್ನ ಮಿಕ್ಸ್ ಮಾಡಿದರೆ ರಸಾಯನ ರೆಡಿ ಆಯ್ತು ಇಲ್ಲಿ. ಈ ಥರ ಮಾಡಿದರೆ ಇಡ್ಲಿಗೆ ಅಂತೂ ಭಾಳ ಚೆಂದ ಆಗುತ್ತೆ. ನಮಗೆಲ್ಲ ಸ್ವಲ್ಪ ಈ ಸ್ವೀಟ್ ಇಷ್ಟ ಆಗೋ ಕಾರಣ ನಾವು ಈ ಥರ ಮಾಡ್ತೀವಿ.
ನೋಡಿ ಇದು ಹಾಗೆ ಬಿಡ್ತು, ದಪ್ಪ ಬರುತ್ತೆ, ನೀವು ಕಾಣ್ಬೋದು ಈ ಥರ ಮಾಡಿದರೆ. ಈಗ ಕೋಸಂಬರಿ, ಕೋಸಂಬರಿ ಮರೆತು ಬಿಟ್ಟಿದೆ ನೋಡಿ. ಸ್ವಲ್ಪ ಉಪ್ಪು, ಪೆಪ್ಪರ್ ಪುಡಿ, ಆನಂತರ ಒಗ್ಗರಣೆ ಇಟ್ಟಿದ್ನಲ್ಲ ಅದನ್ನ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಅಷ್ಟೇ. ನೀವು ಬೇಕಂದರೆ ಆಮ್ಚೂರು ಪುಡಿ ಕೂಡ ಒಂದು ಚಿಟಿಕೆ ಹಾಕ್ಬೋದು. ನೋಡಿ ಇದು ಆಗಿಬಿಡ್ತು, ಇದನ್ನ ಮಗಚಿದ್ರೆ. ಆನಂತರ ಈ ಕಡೆ ಗಂಜಿಗೆ ತೆಂಗಿನಕಾಯಿ ರುಬ್ಬಿಟ್ಟು ಹಾಕಿದೆ, ನೀವು ಕಾಣ್ಬೋದು ಇಲ್ಲಿ. ಆಗಿದೆ ಅಂತ ಹೇಳಿ ವಿಡಿಯೋ. ಥ್ಯಾಂಕ್ ಯು.